ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕೃತವಾಗಿ ಕಾನೂನು ಪ್ರಕಾರ ನೋಂದಣಿಯಾಗಿದ್ದು, ಟಿವಿ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವೇದಿಕೆಯು ಅಧಿಕೃತ ಸಂಘಟನೆ ಎಂದು ಘನ ನ್ಯಾಯಾಲಯ ಘೋಷಿಸಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಅನಿಲ್ ದಾಸ್ ತಿಳಿಸಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆಯು ಟಿವಿ ನಾರಾಯಣಗೌಡರವರ ಅಧ್ಯಕ್ಷತೆಯಲ್ಲಿ ಕಳೆದ 20 ವರ್ಷಗಳಿಂದ ಕನ್ನಡ ಪರ ಹೋರಾಟವನ್ನ ಮಾಡುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಈ ನಡುವೆ ಕೆಲವು ಕರ್ನಾಟಕ ರಕ್ಷಣಾ ವೇದಿಕೆ ಸೈನ್ಯ, ಸಿಂಹಸೇನೆ, ಸ್ವಾಭಿಮಾನಿ ಬಣ, ನಮ್ಮ ಬಣ ಎನ್ನುವ ಶಿರೋನಾಮೆಯೊಂದಿಗೆ ಕಾರ್ಯಾಚರಿಸುತ್ತಿರುವುದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲ, ಅವುಗಳು ಅನಧಿಕೃತ ಸಂಘಟನೆಗಳು ಎಂದು ಘನ ನ್ಯಾಯಾಲಯ ಘೋಷಿಸಿದೆ. ಟಿವಿ ನಾರಾಯಣಗೌಡರವರ ಅಧ್ಯಕ್ಷತೆಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯೇ ಅಧಿಕೃತ ಎಂದು ಹೇಳಿದರು. ಕಳೆದ 20 ವರ್ಷಗಳಿಂದ ರಾಜ್ಯದಾದ್ಯಂತ ನೆಲ ಜಲ ಗಡಿ ಇರಬಹುದು, ಯಾವುದೇ ಒಂದು ಕನ್ನಡದ ಸಮಸ್ಯೆ ಇರಬಹುದು, ಗಡಿ ಸಮಸ್ಯೆ ಇರಬಹುದು, ಹೋರಾಟ ಮಾಡಿದಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದ ಒಂದು ಸಂಸ್ಥೆ ಕಳೆದ 20 ವರ್ಷಗಳಿಂದ ಕಾರ್ಯಾಚರಿಸುವ ವಿಷಯ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡಿಗರಿಗೆ ಎಲ್ಲರಿಗೂ ತಿಳಿದ ವಿಷಯ. ಈಗಾಗಲೇ ನಾವು ನೋಡಿರೋ ಪ್ರಕಾರ ಕರಾವಳಿಯಲ್ಲಿ ಪ್ರವೀಣ್ ಶೆಟ್ಟಿ ಬನ ಅಂತ ಇದೆ, ಶಿವರಾಮ್ ಗೌಡ ಬನ ಅಂತ ಇದೆ, ಅದೇ ರೀತಿ HS ಅಯ್ಯತ್ ಅನ್ನೋ 3 ಜನರನ್ನು ಕೂಡ ಆ ಸಂಸ್ಥೆಯಿಂದ ದೂರ ಇಟ್ಟು ತನ್ನದೇ ಆದ ಒಂದು ವರ್ಚಸ್ಸನ್ನು ಬೆಳೆಸಿ ರಕ್ಷಣಾ ವೇದಿಕೆ ಇದೀಗ 20 ವರ್ಷಗಳ ಈ ಮಜಗಳನ್ನು ದಾಟಿದೆ. ಆದರೆ ಆ ಒಂದು ಕಾನೂನಾತ್ಮಕ ಹೋರಾಟ ಇರುವಾಗ ಯಾರಿಗೆ ಅಧಿಕೃತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನ್ಯಾಯಾಂಗದ ಹೋರಾಟದ ಮೇಲೆ ಸನ್ಮಾನ್ಯ ಟಿ ನಾರಾಯಣಗೌಡರ ನೇತೃತ್ವದ 62 ಲಕ್ಷ ಸದಸ್ಯರನ್ನು ಹೊಂದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ 32 ಜಿಲ್ಲೆಗಳಲ್ಲಿ ಕೂಡ ಅಧಿಕೃತವಾದ ಸಂಘಟನೆ ಅಂತ ಹೇಳುವಂಥ ಹೊರಹೊಮ್ಮಿದ ಒಂದು ತೀರ್ಪು 25/4/2018 ನಮ್ಮ ಕೈ ನ್ಯಾಯಾಲಯದಿಂದ ತೀರ್ಪಾಗಿ ಬಂದಿದೆ. ಈ ಸಂದರ್ಭ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ರಿಯಾಜ್ ಅರೇಕಳ, ಅಟೋ ಘಟಕದ ಪ್ರಧಾನ ಕಾರ್ಯದರ್ಶಿ ಸಂತೋಷ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ನಟ್ಟೂರು, ಬಂಟ್ವಾಳ ತಾಲೂಕು ಅಧ್ಯಕ್ಷ ಜಲೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.